ಮಾತಾಡಲಿಕ್ಕೆ ಖುಷಿ ಆಯ್ತು ಕಾರ್ಯಕ್ರಮ ದಯಾನಂದ ಶೆಟ್ಟರು ಇದು ಪೊರ್ಲು ಈ ಕಾರ್ಯಕ್ರಮ ಮಾಡಿದ್ರು. ವಿಶೇಷವಾದ ರಡಮೂಜಿ ವಿಚಾರ ನಿತ್ಯ ಪಂಡೆ ಒಂದು ಅಪ್ಪನ ನೆನಪು, ಒಂದು ಜಾನಪದ ಪಾಡ್ದ ಪನೊಂದಿತ್ತಿನ ಅಪ್ಪನ ಅವೇ ರೀತಿಯ ನನ್ನ ಒಂದು ಮುಂದುವರೆಯಿಂದ ಪೋಡು ನನತ್ತ ಜವಣೇರು ಕಲ್ಪೋಡು ಬಂದ್ಪುಣಂಚಿನ ಒಂದು ಉದ್ದೇಶದ ಒಂದು ಅಂಚಿನಾನೇ ಒಂದು ಕಾರ್ಯಕ್ರಮವನ್ನು ಈ ಕೊಡ್ತುಡ ಅದು ಮಾತು ಮುಂದಾಗ್ತದೆ. ಅವು ಒಂದು ವಿಶೇಷ ಐತ ಒಟ್ಟಿಗೆ ಒಂದು ಇನಿ ಬೀಸು ಹಬ್ಬ ಯುಗಾದಿಂದ ಕನ್ನಡರು ಬಂತಾರೆ ಅಥವಾ ಸಂಸ್ಕೃತವ್ರು ಬಂತಾರೆ. ತುಳುನಾಡದ ಬಿಸು ಹಬ್ಬ ವರ್ಷ ಶುರುವಾತಿನ ಹೊರತು ಕೋಡ ರಾತ್ರಿ ಕಣಿಗೆ ಕುಲ್ಲೆ ಕಾಂಡ ಕಣ್ಣು ಮುಚ್ಚಿದು ಬತ್ತದು ಆ ಕಣಿನ ತುಳಿದು ದುಮ್ಮುಡು ಬಲಿಯಾಗ ಮಾತ್ರ ಬಲ್ಮೆ ಪದೊಂದಿರ್ತೇವೆ. ಈ ವರ್ಷ ಇಂಚ ನಡ್ಕೊಂಡು ಹೋಗ್ಬೋದು ಏತು ಕೊಳಗ ಬರ್ಸಬಹುದು. ಓ ಕೃಷಿ ಓ ಹಿಂದಿ ಕೈ ಕಣ್ಣಿರಿಗೆ ಅಪಾಯ ಉಂಟು, ಮನುಷ್ಯಗೆ ತೊಂದರೆ ಇಂಚಿನ ಮಾತ ಬಿಸುತ್ತಾನೆ ಕಾಡ ಪನೊಂದಿರ್ತಾರೆ. ಇಂಚ ಜೋಕ್ಲಿ ಮಾತ ರಾತ್ರಿ ನೀನಂಚಿನ ಈ ಕಣಿನ ಅವೇನು ಕಣ್ಣು ಮುಚ್ಚಿದ್ದು ಜೋಕ್ಲೆ ಮೇಲೆ ಲಕ್ಕದಕ್ಕಂಥದ್ದು ಕಣಿ ತೂಲೆ ತೋಜಾವನಂಚಿನ ಈ ಬಿಸು ಪರ್ಬದ ಈ ಎಡ್ಡೆ ಹೊರ್ತದು ದೀಪಿನಂಚಿನ ಈ ಲೇಸು ಮಸ್ತ್ ಜನ ನಮ್ಮ ಮಾತ ತುಳುನಾಡು ಕುಟುದಿನಾಕಿ ಕೂಡು ಕುಟುಂಬದ ಒಂದು ಕರಿಯನ್ನು ಒಂದು ಕೆಲವು ವರ್ಷಲಿನ ಪರತಿ ಇಲ್ಲಾಡ್ಕಂದು ಸಂಗ್ರಹ ಮಾತು ಒಳ್ಳೆಯದು ಅಂಡ ಇನಿ ಉಪಯೋಗ ನಿರುಪಯುಕ್ತ ಬಂದಂಚಿನ ಮನಸ್ಸು ಜನಕ್ಕಲ್ಲ ಉಂಡು ಅಂಡ ಐತಕರವಾದ ಇತಿಹಾಸ ನಮಗೆ ಗೊತ್ತಿತ್ತು. ಅಲ್ಪಡ್ ಜ್ಞಾನ ಶುರು ಮಾಡ್ಬಿಡುದು ಅಂಡ ಪರತ್ ವಸ್ತುವಿನ ಸಂಗ್ರಹ ಏತು ತುಳು ಭಾಷೆದ ಸಂಸ್ಕೃತಿ ಕಲಿದು ಹೋಗ್ಬಿಡು ಅಂತನಕ್ಕೆ ನಮ್ಮ ಒಂದು ಪನೆ ನಿಗುತ್ತೊಂಡ ಭಾಷಾ ಏತು ಜನ ಪನ ತೂತೇರು ಬಂದು ಗೊತ್ತಿದ್ದಿ ತುಂಬ ಕಂಡವು ನೀರು ಮಗಪ್ಪರೆಂದು ಒಂದು ಪನೆ ಬಂದು ಒಂದು ವಸ್ತು ಇರ್ತದೆ. ಐಟು ಉಪಯೋಗ ಹಾಕಿದಂಚಿನ ಶಬ್ದಲೆ ನಮ್ಮ ತೆತ್ತೊಂದು ಅಂಡ ಒಂದು ಕೆದುಟ್ಟು ರಡ್ಡು ಕಮ್ಮ ಬಾಡು ಆ ನೀರಿದವಳು ಐದು ನಿರ್ಕುತ್ತಿ ನುಗ್ಗದ ಆ ನೀರು ಮಗಪ್ಪನ ಕಾಲ ದೀವರೆಗೆ ರಡ್ಡು ಅಗೇಲದ ಪಲಯದ ಲೆಕ್ಕ ತಿರುಮಾಡಿ ಐಕ್ ಪುಡೆ ಮಾಡ್ಕೊಂಡು ಆ ನೀರು ಮರ ಇದ್ದು ತಮ್ಮೆಪ್ಪರೆಗೆ ಎದುರು ಒಂಜಿ ಬೈತ ರಡ್ಡು ಮುಂಚೆ ಉಂಜೆಯನ್ನು ಮಗ ತಿರುಪಾಡಿ ಐಕ್ ಚಲ್ಲಣ ಅನುಕೂಲ. ಆ ನೀರು ಮಗತ್ತಿನ ದುಮ್ಮು ಪೋಡಂದ ಐಕೊಂದು ತಾರಿದ ಮರದ ಅರ್ಧ ಕಲೆಯಿಂದ ಐತಿಂದು ಉಲಾಯಿ ತೋಡುದು ಮಲ್ಪೆರ ಐಕ್ ಭರಣಿ ಅನುಕೂಲ. ಅವೆಲೆಕ್ಕ ಪನೆತ್ತ ಕುತ್ತಿ ಆ ಕುತ್ತಿಗೆ ಒಂದು ಬೆರುಮರ ಒಂದು ನುಗ್ಗಪ್ಪನೆ ಒಂದು ತಾಂಗಡಿ ಒಂದು ಸೈಡ್ ಒಂದು ಮರಗಿಲ್ದ ಗರೆ ಐದು ಪಕ್ಕ ನಾವು ಗಿರ್ಗೋಲು ಅಟ್ಟೆ ಮುದಲೆ ಮೂದ ಈತ ಶಬ್ದಲು ತುಳು ಭಾಷೆದ ಒಂಜಿ ಪನೆ ಕೊಂಡ ಕರೀದು ಇಂದು ಏತೋ ಶಬ್ದಲು ಆ ವಸ್ತುನ ಒಟ್ಟಿಗೆ ಮರಾಯದ ಉಲಾಡಿತ್ತಿನ ಆ ನಾವು ಬಂದ ಕನ್ನಡದ ಕಲಿಂದ ಒಂದು ನಾವು ಆಯ್ತ ಕಡೆ ಇಟ್ಟೊಂದು ಕುഞ്ഞാಲಿ ಇನ್ನೂರ ಸಾಹೇಬರ ಒಬ್ಬದಾರು ಕುഞ്ഞാಲಿ ಕಡೆಕಲ್ಲು ಕಡೆಗುರಿ ಕಡೆಬಲ್ಲು ಒಂದು ಮಾತ ಕರೀದು ಪೋಯಿ ನೆಂಚಿನ ಈ ಶಬ್ದಲೇನು ಕೂಡ ನೆನಪು ಮಾಡ್ಕೊಳ್ಳೋದ್ರಿಂದ ಒಂಜಿ ಆಂಗ್ಲ ಭಾಷೆದ ವರ್ಣ ನೆನು ಕೊರತು ಇನಿ ಓಲ್ಲ ಒಂಜಿ ಮೊಬೈಲ್ ಜೋಕ್ಲಿಗೆ ತೋಜಾವಡು ಆ ನೀರೆಂಚ ಮಗತ್ತೊಂದಿತ್ತೇರೆ ಒಂಜಿ ಕೊಂತು ಎಂಚ ಇರ್ತದೆ ಒಂದು ಮಾತ ಒಂದು ಕರೀದು ಪೋತಿನ ತುಳುನಾಡದ ಪಿರಾಕದ ವಿಚಾರಲೇನು ಇನಿ ಮಾತ ಮಸ್ತ್ ಜನ ಪೊಂಜೋ ಮಾತಲ್ಲಿ ನಮ್ಮ ಕೂಡ್ದಿನಂಚಿನ ಕೂಟ ಈ ಮಲಬಾರ್ ಬಂಗಾರದ ಅಂಗಡಿ ಇದುಂಟು ಅವೇನೇ ಅಂತ ನೆನಪು ಮಾಡ್ತಾರೆ. ಮತ್ತೆ ಸ್ವಾಮಿಲ ಮೂಕುತಿ ಕೊರೊಂದಿರ್ತೇವೆ ಕೊರೊಂದುಲ್ಲೇ ದಾರಿ ಕುಸಿತ ಇದು ಮೂಕುತಿ ದೀಪನಾಕ್ಲಿದ್ದು ಮೂಕು ಕಂತಾಕ್ಲಿತ್ತು ಐಕೊಂದು ವೈಜ್ಞಾನಿಕ ಸತ್ಯ ಒಂದು ಐಕೊಂದು ವೈಜ್ಞಾನಿಕವಾದ ಆರೋಗ್ಯ ದೃಷ್ಟಿಯಿಂದ ಐಕೊಂದು ಪ್ರಯೋಜನ ಮನೇಲಿ ಬಾಯಿಗೆ ಪನೊಂದೇ ಇಪ್ಪನು ಅಂಡ್ ಅವು ಏತು ಅವು ಮೂಕುತಿ ಆನಂದ ಅಂಡ್ ಅದು ಒಂದು ಮಲ್ಲ ಮೂಕುತಿ ಇತ್ತು
ಐಟ್ ಮೋಜಿ ಕಲ್ಲಿತ್ತು, ಒಂದು ಬೊಲ್ದದ ಕಲ್ಲು, ನಡುಟ್ಟು ಒಂದು ಕೆಂಪುದ ಕಲ್ಲು, ಒಂದು ಎಲ್ಲಿಯ ಪಚ್ಚದ ಕಲ್ಲಿತ್ತು ಅಥವಾ ನೀಲಿದ ಕಲ್ಲಿತ್ತು. ನಿನ್ನ ಬಡಕಾಯಿನ ಕೆಲವು ಆದಿವಾಸಿ ಜನಾಂಗದಲ್ಲಿ ಮಾತ್ರ ಅದನ್ನು ಉಪಯೋಗ ಮಾಡ್ತಾರೆ. ನಡುಟ್ಟು ಮೂಕದ ನಡುಕ್ಕೊಂದು ನೇಲೊಂದಿತ್ತು ನಿನ್ನ ಭರತನಾಟ್ಯದ ಐದು ಬೊಲಕ್ ಇರುವುದು. ಆ ಮೂಕುತಿ ಈ ಬೊಲಕ್ ಅವೇ ಲೆಕ್ಕ ಕೆಬಿಕ್ ಒಂಜಾತು ಪಿಜಿರಿತ್ತು ಬಂಗಾರದ ಅಂಗಡಿ ಮಾತ್ರ ಒಳ್ಳೆ ಮಸ್ತ್ ರಿಂಗ್ ರಿಂಗ್ದ ಇಂಕಲ ಈ ಭಾಗಗಳು ಮಲಬಾರಿ ಅಥವಾ ಬ್ಯಾರಿ ಜನಾಂಗದಕ್ಕೂ ಹೆಚ್ಚ ಉಪಯೋಗ ಮಾಡ್ಕೊಂಡು ಮಿತ್ತರೊಂದು ಲಾಂಗದ ಕಡ್ಡಿ ಇಂದು ಬುಗುಡಿ ಇತ್ತು. ಬುಗುಡಿ ಬೇತ ಲಾಂಗದ ಕಡ್ಡಿದ ಲಾಂಗದ ಕಡ್ಡಿ ಲವಂಗದ ಕಡ್ಡಿದ ಲೆಕ್ಕನ ಇತ್ತು. ಅಂಚ ಬುಗುಡಿ ಇತ್ತು, ಬೆಂಡೋಲ ಇತ್ತು, ತಾಂಗ್ ಇತ್ತು, ಅದಕ್ಕೆ ಒಂದು ಸಪೋರ್ಟ್ ಒಂದು ತಾಂಗ್ ಇತ್ತು. ಅವು ಮಾತ್ರ ಇದಕ್ಕೆ ಆ ಬಂಗಾರ ಇತ್ತು. ಸಿರಿ ಪಾಡ್ದ ನೋಡಿ ಬರ್ಬೋದು. ಆ ಕಾಂತಣ್ಣ ಪುಂಜನ ಸಿರಿ ಬಿಟ್ಟು ಪೋಯಿನ ಪಕ್ಕ ಅಲೆಗೆ ಪಾಡ್ದಂಚಿನ ಬಂಗಾರನ ಗಂಟು ಕಟ್ಟದ ಸಿರಿದ ಪೋದು ಕಲ್ಪನೆ ಏನನ್ನು ಬಿಟ್ಟು ಪೋಪ ಈ ಬಂಗಾರ ಕೆತ್ತಲ್ಲ ಬಂಗಾರ ಕೆತ್ತಂದ್ರಿಗೆ ತಯಾರಿತ್ತು. ಕಡೆಕಾಯಿ ಬಾಲ್ಯದ ತೊಟ್ಟಿಲ್ ಇದು ಬಂದು ಕೆಬಿಕ್ ಗುಂಡರ ಕೆಕ್ಕಿಲ್ ಗುಂಡು ಸರ ಕುರ್ಜಾತದ ಮಾಲೆ ಉದಯನು ಪೂರ ಒಂದಾರದ ನೂರು ಮಲ್ಪ ಅದು ಬಾಲೆಗೆ ಪಾಡ್ಲ ಅಂದ್ಕೊಂಡು ಈ ಶಬ್ದಗಳು ಈ ಬಂಗಾರಿನ ನೂರು ಉಂಡ ಇಜ್ಜ ಗೊತ್ತಿದ್ವಿ. ಅಂಚಿನ ತುಳು ನಾಡದ ಪಿರಾಕದ ಬಂಗಾರದ ಒಂದು ಪಟ್ಟಿಯೇ ತುಂಬ ಸೊಂಟರು ತೀರ್ಥ ಬಂಗಾರ ಪಾಡೋದು ಇರ್ತಿದೆ. ಪಾಡ್ರ ಬಲ್ಲಿಂದೆಲ್ಲ ಶಾಸ್ತ್ರ ಬಂದ ಬಲ್ಲಿ ಮಾತ್ರ ಪಾಡೋದು, ಸೊಂಟರು ತೀರ್ಥ ಎಲ್ಲ ಬಂಗಾರ ಪಾಡ್ರ ಬಲ್ಲಿ. ತುಳುನಾಡಿನ ಒಂದು ರೀತಿಯ ಪಿರಾಕದ ಕಟ್ಟು ಅಂಚ ಈಗ ಮಲಬಾರ್ ಗೋಲ್ಡಕ್ಕೂ ನಾನು ನಿರೀಕ್ಷಣೆ ಮಾಡ್ತಿದ್ದೆ. ಒಂದಿನ ಮಾಲೆ 19 ಮಾಡಿದ್ದೇವೆ. ಈ ಎಂಟೇ ಡಾಕ್ಟ್ರಿಗೆ ಏರ್ ಕಡಪುರ್ತು ಆರಕ್ಕೆ ಕಡಪುರ್ತಿನ ಗೊತ್ತಿಸ್ತೀವಿ. ಅಂಚ ಇಡೀ ಒಂದು ಅವಕಾಶ ಸಿಕ್ಕಿದೆ 3 ಬರ್ತದ ಹಿಂಗೆ ಪಾತ್ರೆ ಮುಂಚಿನ ಒಂದು ಅವಕಾಶ ಸಿಕ್ಕಿದೆ. ಭಾರಿ ಸಂತೋಷ ಆಗ್ತದೆ. ಇನ್ನು ಪಾಡ್ದನದ ಬಗ್ಗೆ ಪಾತ್ರೆ ಮುಂದಂತ ಪಾಡ್ದನ ಬಂದ ಶಬ್ದದ ಉತ್ಪತ್ತಿನ ಒಂದು ಕಡೆ ಇಟ್ಟು ಬಂದರು ಪ್ರಾರ್ಥನೆ. ಆ ಪ್ರಾರ್ಥನೆ ಎಂದು ಬಂದ ಅವು ಕೇವಲ ಈ ಕೋಲರು ನೆಕ್ಕು ಮಾತ್ರ ವರ್ಗವಾದ ಪ್ರಾರ್ಥನೆ ಸುಗಿಪುಂಡು ಕಡೆಗೆ ಮಾತ್ರ ಸೀಮಿತ. ಅಂಡ ಕೃಷಿ ಬದುಕಿದ ಬೇರೆ ಹೆಸರನ್ನು ಕರೆಯರಿಗೆ ಕುಶಿತ ದಿನಕ್ಲೆಡೆ ಸಂಭ್ರಮಿಸೋರಿಗೆ ಈ ಪಾಡ್ದನ ಪುರ ಇತ್ತು. ಐಕ್ಯ ಅದು ಬಂದರೆ ಪಾಟ್ ಶಬ್ದಗಳು ಉತ್ಪತ್ತಿ ಆಗ್ತದೆ. ಈ ಪಾಟ್ ತನ ಪಂಪುಳನೆ ಪಾಡ್ದನ ಆತನೊಂದು ಕೆಲವು ಸಂಶೋಧಕರನ್ನ ಅದೆಲ್ಲ ವಾದ ಅಂಚ ವಿಶೇಷವಾದ ಈ ಪಾಡ್ತನ ಪಂಪುಣ ಪಾಟುತನ ಪಾಡ್ದನ ಪಂಪುಣ ಶಬ್ದದ ಉತ್ಪತ್ತಿ ಮೂಲ ಕೊಂಜಾದು ಪಾಡ್ದನ ಉಳ್ತಿಕ್ಕು. ಅವು ಒಂದು ವೀರಪುರುಷರನ್ನ ಆರಾಧನೆ ಪಂಪ ಬತ್ತನ ಕೋಟಿ ಚೆನ್ನಾಗಿರುತ್ತೆ ಮದ್ದದ ದುಮ್ರಾನಿ ಮದರಂಗಿ ದೀಪನ ಕಾರ್ಯಕ್ರಮ ಇರ್ತೀನಿ. ಅವಾಗ ಅಲ್ಪ ನಮ್ಮ ಮರದ ದೀಪಿನಿಂದ ಪಣಂದಿದ್ದೇವೆ. ಮದರಂಗಿಂದೆಲ್ಲ ಬಂದು ಬಾಯಿ ಬಿಟ್ಟು ಪನೆಯರಾಗಿಚ್ಚಿ ಅಂಚಿನ ಆ ಮರದ ದೀಪನಾನಿ ಕೋಟಿ ಚೆನ್ನ ಸಂದಿನ ಪಣಂದಿದ್ದೇವೆ. ಯಾಕಂದ್ರೆ ಪಂಡ್ಲೆಕ್ಕನೆ ಮಿಕ್ಕಲಂಚಿ ಪಾರಿಯಿಂದ ಪಂಡಿದ್ರ ಪಾಡ್ದನ ಪಾರಿ ಸಂಧಿ ಒಂದು ಮಾತ ಒಂದೇ ಬೇತೆ ಬೇತೆ ಸಂದರ್ಭಗಳು ಬೇತೆ ಬೇತೆ ರೀತಿಯಲ್ಲಿ ಪಂಪಂಚಿನ ಮದಿಪ್ಪು ಎಂಚಾಡು ಸುದೀಪು ಎಂಚಾಡು ನುಡಿಕಟ್ಟೆ ಎಂಚಾಡು ಇದು ಮಾತ್ರ ತುಳು ಭಾಷೆಗಳು ಇತ್ತಿನ ಬೇತೆ ಬೇತೆ ರೀತಿ ನಿಯಮಗಳಿದ್ದಾವೆ. ಇತ್ತ ಕೋಲ ಬಂದಾಗ ನೇಮ ಆಗ್ತದೆ. ಕೋಲ ನೇಮ ಮಿಚ್ಚಿ ಜಾಲಾಟ ಹೆಂಡಸೇವೆ ಒಂದು ಮಾತ್ರ ಬೇತೆ ಬೇತೆ ರೀತಿಯ ಆರಾಧನಾ ರೀತಿ ನಿಯಮ ಐಂಚಿನ ಕೋಲಗಟ್ಟೆ ನಿಯಮನು ಸರಿಯಾದ ಪಾಲನೆ ಮಾಡ್ಕೊಂಡೇ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡು ಹಚ್ಚಿನ ಕೋಲ. ಆ 14 ಕಟ್ಟಿಲೆಯನ್ನು ಕರೆಕ್ಟದ್ದು ಮಾಡ್ಕೊಂಡವು ಅವರು ನೇನು ಬಂಡಿ ಉಂಡು. ಬಂಡಿ ವೈಪು ನಂಚಿನ ಕೆಲವು ಒಂದುಂಡು ಬಂಡಿ ಮಾರ್ಕೊಂಡು ಕಂಡೋರುಂಡು. ನಮ್ಮ ಕಂಡದ ಪುದರಿದ ತೊಂದೊಂದು ಅಂಡ ಒಂಜಾದು ಪುದರ್ಲು ಆ ಕಂಡ ಇಂಚ ಇತ್ತಿನ ತಗ್ಗಿಡ್ತನ ಮಿತ್ತರ ಇತ್ತಿನ ಒಂದೆಲ್ಲ ಪಂಪುಂಡು. ಈ ತುಳುನಾಡಿನ ಇತಿಹಾಸ ಅದ್ಭುತವಾದುಂಡು. ಬೊಕ್ಕ ವ್ಯಾಪ್ತಿಲ ಆತ ಇತ್ತು.
ತುಳುನಾಡದ ವ್ಯಾಪ್ತಿ ತೆನ್ಕಾಯಿ ರಾಮೇಶ್ವರದ್ದು ಬಡಕಾಯಿ ಅಂಕೋಲದ ಕಾಟಿಮುಟ್ಟ ಮೂಡಾಯಿ ಕಾಯರಿಗಟ್ಟು ಹೊಡೆದು ಪಡ್ಡಾಯಿ ನುಗ್ರು ಬಯ್ಯ ಮುಟ್ಟ ಇತ್ತಿಂದೆ ಕ್ರಮೇಣ ಅವು ಎಲ್ಲ ಅವನು ಬರ್ತನು ಚೇರ ಒಂದು ರಾಜ್ಯ ಕೇರಳ ಚೇರಳ ಅಂತ ಬರ್ತದೆ ಅವು ಕೇರಳ ಆಗ್ತದೆ ಅವಳ ತುಳುನಾಡಿದ ಒಂದು ಭಾಗ ತುಳು ಭಾಷೆದಾನೇ ತುಳು ಕೇರಳದ ಮಿನಿಸ್ಟರ್ ಬಂಡೇರು ಒಂದು ಕಡೆ ಇತ್ತು ಒಂದು ತುಳು ಭಾಷೆ ಇಂಕಲ್ನ ಹಂಚಿ ತಮಿಳ್ದಾಗಲು ಬಂದರೆ ತುಳು ಭಾಷೆ ಇಂಕಲ್ನ ಅಪ್ಪ ಎಂದು ಬಂದು ಪಂಚದ್ರಾವಿಡ ಭಾಷೆಯಲ್ಲಿ ನಿಕ್ಕಲು ಕುಪ್ಪಂ ಯೂನಿವರ್ಸಿಟಿಗೆ ಮದ್ರಾಸ್ಗೆ ಪೋಯರಿಂದ ಅವರು ಆ ಶ್ರೇಣೀಕೃತ ಉಂಟು ಆ ತುಳು ಭಾಷೆ ಸುರುತ್ತ ಜಾಗಡಿತ್ತು ಕಾಲಕ್ರಮೇಣ ಅವು ಉಪಯೋಗ ಬಂದಿದೆ ಬಂದಾಯ್ತ ಲಿಪಿ ಮೂಲತ್ತಿನ ಆಡಳಿತ ನಮ್ಮ ತುಳು ಭಾಷೆದ ನಮ್ಮ ಲಿಪಿ ಕರೆದುಕೊಂಡು ತುಳುಟು ಬರೆಕಲನ್ನು ಉಪಯೋಗ ಕೇವಲ ಗ್ರಾಂಥಿಕವಾದ ಒಂದು ಕಡೆಗೆ ಮಾತ್ರ ಒಂದೇನು ಉಂಟು ಒರಿಪೊಡೋದ್ನಾಗ ನನಗೆ 100 ಜನ ದಯಾನಂದ ಶೆಟ್ಟಿ ಅಂಚಿನ ಕಾರ್ಯಕ್ರಮ ನಮ್ಮ ಅಪ್ಪನ ಆಸಕ್ತಿ ಇರುತ್ತೆ ಹೆಂಚಿನ ದಯಪನ್ನ ಯಾನು ನೆನಪುಗಾರನದ್ದು ಎನ್ನ ಅಪ್ಪನ ಲೆಕ್ಕೊಂಡು ಯಾನೆಲ್ಲ ಒಂದೇ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾರೆ ಒಂದು ಕಾರ್ಯಕ್ರಮದ ಬದಲು ನೆನಪು ಒಂದು ಆ ನೆನಪು ಕಾರ್ಯಕ್ರಮಗಳು ಒಂದು 300 ಜೋಕ್ಲಿಗೆ ಶಾಸನ ಓದಲಂಚಿನ ಶಾಸನದ ಭಾಷೆ ನೆಂಚ ಓದೋದು ಆಯ್ತು ಫ್ರೆಂಟ್ ಔಟ್ ನೆಂಚ ತೆಕ್ಕೊಂಡು ಒಂದೇನು ಅನ್ಪಣಕ್ಕೆ ಒಂದು ಕಾರ್ಯಕ್ರಮ ಪೊಣ್ಣು ಪಂಜರಿಗೆ ಒಂದು ತುಳುವ ಸರಿ ಇನ್ನೇ ಪೊಣ್ಣು ಪ್ರಾಯಕ್ಕೆ ಬರ್ತೀನಿ ಹೇಳ್ಬೇಕು ಆನೆ ತುಳುಕೊಂದು ಭಾರಿ ಪೊರ್ಲದ ಒಂದು ವ್ಯವಸ್ಥೆ ಇತ್ತು ಒಂದು ಹಿಡಿಕೋಡೆಗೆ ಏತ್ ಸಾಧ್ಯ ಅನ್ನೋ ಗೊತ್ತಿದ್ವಿ ಅಲ್ಲಿ 40 ದಿನ ಐದು ಬಿಲೆ ಎಂದು ಮಾಡ್ಬೇಕು ಅಲ್ಲಿನ ಉಲಾಯಿ ಕತ್ತರಿ ಹಿಡಿದು ಕುಲ್ಲಾದು ಅಲ್ಲಿಗೆ ಮಾತ ನಮ್ಮ ಪೆದ್ಮೇಲಿಗೆ ಹೆಂಚಿನ ಮರ್ದು ಕೊಡ್ತಾರೆ ಹೆಂಚಿನ ಮರ್ದು ಮಾತ್ರ ಅಡ್ದು ಅಲ್ಲಿಗೆ ಕೊರ್ದು 40 ದಿನ ನೋಡಿದ ಪಕ್ಕ ಅಲ್ಲಿನ ಲೆತೊಂದು ಬರ್ತದೆ ಮಹಿಳೆ ಮಾತದ್ದು ಮಡಿದಿತ್ತು ಅನ್ನಂತಿನ ಯಾಕಂದ್ರೆ ಅರಿತ ಬಾರದ ಕೊಟ್ಟು ಕಂತೀರ ಉಜೇರಡು ಬೊಂಜದ ಒಂದು ಚೌಕ ಪಾಡು ಆ ಚೌಕಗಳು ಬೊಂಜೆ ಪಾಡು 4 ಮೂಲೆಡು 4 ಮುಗಾಯಿಡು ನೀರ್ಲ ಒಂದು ತಾರೆಯಲ್ಲ ದೀಪ ಆ ನಡುಟು ಇಂಚಿನಾನೆ ಒಂದು ಬಿತ್ತ ಮುಡಿ ದೀಪು ಬಿತ್ತ ಮುಡಿ ಕುರುಟು ಬಿತ್ತ ಕುರುಟು ಒಂದು ಇದು 4 ಕೆರ್ಚಿದ ತಾರ ದೀಪು ಐತೆ ಅಲ್ಲಿನ ಮದ್ಬಲ ಐತ ಮಾಡ್ತಕ್ಕಂಥದ್ದು ಕುಲ್ಲಾದ ಅವು ಏತ್ ಒಂದೆತ್ತ ಸಂಕೇತ ಬಿತ್ತು ಬಂದ್ಬಿಡ ನನ್ನ ಸಂತತಿದ ಒಂದು ಸಂಕೇತ ಅಂಚಿನ ಅಲ್ಲಿನ ಬಿತ್ತ ಮುಡಿಟೇ ಕುಲ್ಲಾದ ಐದು ಪಕ್ಕ ಅಲ್ಲಿಗೆ ತಲೆಗೆ ನೀರು ಬಂದು ಬೆಂದ ತಾರದ ಪದ್ಮ ಕಟ್ಟೆಡು ಅಲ್ಲಿನ ಕುಡಾರ ದೀಪ ಅದು ತಿಗಿರು ಪೂಜೆ ಬಯಡ ಅಪ್ಪ ಅಲ್ಲ ಕೈಟ್ ಕರೆಕ್ಟ್ ಕರಿಪಾಡಿ ನೀರಿಗೆ ಇನ್ನು ಕೈಯಲ್ಲಿ ಕೊಪ್ಪಳಿಂದ ಒಂದು ಕ್ರಮ ಇರ್ತದೆ ಈ ಕರಪತ್ತವನ್ನು ಕೊಡ್ತೀವಿ ಆ ಕರಪತ್ತವನ್ನೆಲ್ಲ ಇನ್ನು ಕರೆದುಕೊಂಡು ಇನ್ನು ಒಂದು ಕೈಟ್ ರೆಸಿಪಿದ ಬೂಕು ಇದನ್ನ ಒಂದು ಮೊಬೈಲ್ ಪತ್ರದ ಅಟ್ಟಿಲ್ ಮಾಡ್ತಾರೆ ಬರ್ತದೆ ಅಪಕರಣ ನಮ್ಮ ದುಮ್ಮದ ತುಳುವೆರೆಗೆ ಏತ್ ಆ ಆಲೋಚನೆ ವ್ಯಕ್ತಿ ಬಂದಾಗ ತನ್ನ ಮಗಳೇನು ಅಟಿಲು ಮಲ್ಪರೆಲ್ಲ ಅಲ್ಲಿ ಪ್ರಾಯ ಬತ್ತಿನ ಸುರುಟ್ಟು ಅಲ್ಪ ಅಲ್ಲಿಗೆ ಅಟಿಲು ಕಲ್ಪಾಡು ಅಂತ ಈ ಕರಪತ್ತನ ಕ್ರಮ ಏತೊಂದು ಕೊರಳುದ ವ್ಯವಸ್ಥೆಯನ್ನು ನಮ್ಮ ಎನ್ನಲು ತುಳುವೆರೆ ಏತವೇನು ಆಲೋಚನೆ ಮಾಡ್ಕೊಂಡಿರ್ತೇವೆ ತುಳಿತ ಪಾಡ್ದನಗಳು ಮಸ್ತ್ ಪಾಡ್ದನುಂಟು ಕೆಲವಕ್ಕೆ ನಿಷಿದ್ಧಲ ಉಂಟು ಮತ್ತು ಎಲ್ಲೂ ದತ್ತೊಂದು ಉಪ್ಪಲೆಕ್ಕನೆ ಮಂಜಟ್ಟಿಗೋಣ ಪಾಡ್ದನ ಮನೆ ರೆಗಿಂಚಿ ಅವರು ಎಲ್ಲರೂ ಕಣ್ಣುಡುಕನೆಲ್ಲ ಮನೆ ರೆಗಿಂಚಿ ಕಿತ್ತಿರಿ ಮಚಂದ ಕೆಲವು ಪಾಡ್ದನಗಳು ದೈವಾರಾಧನ ಕೆಲವು ಪಾಡ್ದನೆಲ್ಲ ನಿಷೇಧಗಳು ಮಾತ್ರ ಉಂಟು ಅಲ್ಪ ಈ ಪಾಡ್ದನ ಓರಲ್ ಡೈಲೆಕ್ಟ್ಸ್ ಓರಲ್ ಹಿಸ್ಟ್ರಿ ಬಾಯಿದರೆತ್ತ ಇತಿಹಾಸದಲ್ಲಿ ಪನಂದು ಹೋಗು ನೆಟ್ಟು ಮಸ್ತ್ ವ್ಯತ್ಯಾಸಲ ಆಪು ಯಾರ ಬಬ್ಬರಿಯನ ಪಾಡ್ದನಂತೂ ಮಸ್ತ್ ವ್ಯತ್ಯಾಸ ಒಂದಾಗ ಬಬ್ಬರಿಯನ ಅಮ್ಮೆ ಮಲೆಬಾರಿ ಒಂದು ಬ್ಯಾರಿ ಅಪ್ಪೆ ಜೈನ ಪೊಂಡು ದುಗ್ಗು ಶಕ್ತಿ ನಮ್ಮ ಮೂಳೂರದ ಕಡೆ ಸುಲಭ ಕಡಲ ಬರೀಟು ಬಡಲಂಗಳಿ ಹುಲಿ ಮಿಂಚದ ಬೇರೆ ಅಮ್ಮೆ ಸುಲುಕಲ್ಲ ಬರುವೆ ಅಪ್ಪೆ ಭೇಟಿ ಬಾ ತುಂಬೆ ಆ ಪಾಡ್ದನ
ಎರಡು ಮೂಜು ಕಡೆ ಇಟ್ಟು ಒಂದು ಕಡೆಗೆ ಸುಲಿಕಲ್ಲ ಮೊಮ್ಮದೆ ಎಂಬ ಸುಲಿಕಲ್ಲ ಮುರುವ ಬ್ಯಾರಿ ಎಂಬ ಇತ್ತೆ ಬಾಯಿಡ್ದು ಪೋನಾಗ ಅಕಲ್ನ ಆಲೋಚನೆಗಳು ಆ ವ್ಯತ್ಯಾಸಗಳು ಪಾಠದಲ್ಲಿ ನನಗೆ ತೋರಿಸಿ ಬರ್ತದೆ. ಈ ಮಾಚಾರ ಗೋಪಾಲ ನಾಯಕರು 14,000 ಸ್ಟಾಂಜ ಒಂದು ಸಿರಿ ಪಾಡ್ದನನ್ನು ಪರಂದು ಪಡೆಯರು ಐಕೆ ಏತು ತಾಕತ್ತನ್ನೋದು ಐಕೆ ಎಪಿಕ್ಕಿಂದ ಬರೆಯ ಮಹಾಭಾರತ ರಾಮಾಯಣದ ಲೆಕ್ಕನೆ ಈ ತುಳು ಭಾಷೆದ ಮಹಾಭಾರತ 14,000 ಸ್ಟಾಂಜಾಲೇನು ಏಕಕಾಲೋಡು ಬಂದ ಅವೇನು ಮಲ್ಲ ಒಂದು ನೆರೆ ಹ್ಯಾಂಕ ಬಂದು ಫಿನ್ಲ್ಯಾಂಡ್ದ ಮಲ್ಲ ಬುಕ್ ಕಂಡು ದಸಿರಿ ಎಪಿಕ್ ಅಂಚಿನ ಒಂದು ಮಲ್ಲ ಬೋಕುಲ ಇದೇ ಬರ್ತದೆ ಅಂಚಾದ ತುಳು ಭಾಷೆದ ವ್ಯಾಪ್ತಿನ ತೋರುಂದಾಂಡ ಒಂಜಿ ಪಾಡ್ದನ 14,000 ಸ್ಟಾಂಜ ಉಂಡುಂದಾಂಡ ಅವೇ ಲೆಕ್ಕ ಬೇತೆ ಬೇತೆ ಪಾಡ್ದನಗಳು ಮಸ್ತ್ ವಿಸ್ತಾರ ಆದವು ಪಾಡ್ದನದು ವ್ಯತ್ಯಾಸ ಗಿಡಿಗೆರೆ ರಾಮಕ್ಕೆ ಬಂಪಿನ ಸಿರಿನ ಪಾಡ್ದನ ಅದು ಅಥವಾ ಮಾಚಾರ ಗೋಪಾಲ ನಾಯಕರು ಬಂಪಿನ ಕರಗಿಶಕ್ತಿ ಬಂಪಿನ ಪಾಡ್ದನ ನೆಟ್ಟು ಮಾತ್ರ ಮಸ್ತ್ ವ್ಯತ್ಯಾಸ ನಮ್ಮ ತಗೊಂಡು ಬರ್ತ ಅಂಚ ಪಾಡ್ದನ ಸ್ವಚ್ಛವಾದಿ ಇದ ಬಿತ್ತವ ಇಂಚೆನೆ ಬನಿಯರಿಗೆ ಕಷ್ಟ ಕರ್ಗಿಶಕ್ತಿ ಬಂದರೆ ಅಣ್ಣ ಇದೊಂದು ಸಿನಿಮಾದ ಒಂದು ಕತೆ ಕೊಡಲಿ ನಾನು ಪಾಡ್ದನ ಮಾಡ್ತಾರೆ ಆತ ಶಬ್ದನು ಕಟಂದು ಹೋಗ್ತಾನೆ ಇನ್ನು ತುಳು ಭಾಷೆ ಉಳಿದ್ರಿಂದ ಅಂಡ ಅವು ಪಾಡ್ದನ ಬೊಕ್ಕ ನಮ್ಮ ದೈವಾರಾಧನದ ನುಡಿಕಟ್ಟು ಮದಿಪುಲೇಡು ಮಾತ್ರ ಹೋಗಿದೆ ಇಲ್ಲಿ ಮಾತ್ರ ಅವಳ ಬೆರಕೆ ಆತನೇ ಇಂಗ್ಲೀಷ್ ಪಾತಿರ್ಯಾರು ನುಡಿ ಕೊಡೋದೆಲ್ಲ ಇಂಗ್ಲೀಷ್ ಪಾತಿರ್ಯಾರು ಅಂಚಿನ ಉನೇನು ನಮ್ಮ ಹೊರಕೊಡಂದಾಗ ನಿಜವಾದಿತ್ತಿನ ತುಳು ಭಾಷೆ ತುಳುವ ಪರಪ್ಪುಲು ಒರಿಪುನಂಚಿನ ಒಂದು ಅವಶ್ಯಕತೆ ಉಂಡು ಆ ನಿಟ್ಟಿಡು ನಮ್ಮ ಮೂಲ ಮಾತ ಸೇರಿದಿನಗಳು ನಮ್ಮ ಆಲೋಚನೆ ನಮ್ಮ ಮಾತ ತುಳುವೇರು ಬರೀ ಅದು ಮಲ್ಪರಾಜಿನ ಒಂಚೂರು ತಾಂಗಿ ಕೊರಕ ಒಂಚೂರು ಒತ್ತಿ ಕೊರಕ ಅಂಚಿನ ಕಾರ್ಯಕ್ರಮಗಳನ್ನು ಈ ಮಲಬಾರ್ ಗೋಲ್ಡರ್ಗಳು ನೋಡಿದ್ರು ಭಾರಿ ಖುಷಿಯಾಗಿ ನಮ್ಮ ಬಂಗಾರದ ಅಂಗಡಿಗೆ ಒಂದು ಜಾಗ ಮಾಡ್ತದೆ ಕೊರತು ಮಲ್ಲೆ ಜಿಲ್ಲೆಗಳು ಸ್ವಲ್ಪ ಕಾರ್ಯಕ್ರಮ ಮಾಡ್ಕೊಳ್ಳಿ ತುಳುಕ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಆ ವಿಶೇಷವಾಗುತ್ತಿನ ಮನಸ್ಸು എനിക്ക് ಭಾರಿ ಖುಷಿ ಆಯ್ತು. ಅಂಚನೆ ದಯಾನಂದ ಶೆಟ್ಟರು ಎಂಟು 2002 ಇಸ್ವಿಡು 2001 ವಿಶ್ವ ತುಳು ಸಮ್ಮೇಳನ ಧರ್ಮಸ್ಥಳದಲ್ಲಿ 2 ಇಸ್ವಿಡು ಮೂರು MGM ತುತ್ತಾಯ್ತ ಪದ್ದಯ ಬಂಗಾರ ಊರ ಮರದು ಬಂಪುನ ಪ್ರಾದೇಶಿಕವಾದಂಥ ಒಂದು ಕಾರ್ಯಕ್ರಮಗಳು ಬಂತು ಯಾಕೆ ಒಂದು ಸುಮಾರು 2 ಕೋಟಿ ರೂಪಾಯಿದ ಪರ ಬಂಗಾರಕ್ಕಂತ ಪ್ರದರ್ಶನ ಮಾಡಿದೆ ಒಂದೇ ಕಡೆ ಇತ್ತು ಸ್ತಂಭ ಪೂರ ದೀದು ಅಲ್ಪ ಒಂದು ಸೀರೆ ಇತ್ತು 180 ವರ್ಷ ಪಿರಾದ ಸೀರೆ ಐಟ್ ಒಂದು ಅರ್ಧ ಕಿಲೋದಾದ ಬಂಗಾರದ ಜರಿ ಇತ್ತು. ಆ ತುಳುನಾಡದ ಮಲ್ಲಾದಿಗೆ ನಮ್ಮ ತುಳುನಾಗ ನಮ್ಮ ಇನ್ನು ಕೇವಲ ಅಂದ್ರೆ ತುಳು ಭಾಷೆಗೆ ತಮಾಷೆ ಮಾಡ್ಕೊಂಡು ಜಾಸ್ತಿ ಆಗ್ತದೆ ತುಳು ಪಾತ್ರ ನಾವು ಮರೆ ನಿಕೃಷ್ಟ ಪ್ರಯೋಜನದ ಹತ್ತು ಬಂದಿಲ್ಲ ಇಂಗ್ಲೀಷ್ ಪಾತ್ರಕ್ಕೆ ಅದು ತುಳುಕು ಕನ್ನಡ ಪಾತ್ರಕ್ಕೆ ಅದು ತುಳುಕು ಬೆಲೆ ದಾಂತಿ ನೆಂಚಿನ ಕಾಲಡು ಈ ತುಳು ಒರಿಕೊಡುವಂಥ ಒಂದು ಮಲ್ಲ ಒಂದು ಕೆಲಸ ಮಾಡ್ಕೊಂಡು ಅಂಚಿನ ದಯಾನಂದ ಶೆಟ್ಟರು ಅವರ ಕುಟುಂಬದವರು ಒಂದು ಖಂಡಿತವಾಗಲೂ ಕೊಲ್ಲಕ್ಕೆ ಅಲ್ಕೊಂಡು ಕೇಳೊಂದಿತ್ತು ಎರಡು ಮಗೆ ಒಂದು ಎಡ್ಡೆ ಕೆಲಸ ಮಾಡ್ಕೊಂಡು ಬರ್ತಾರೆ ಒಂದು ಖುಷಿ ಅರಿವು ವೈಪರಿಗೆ ಅಂಚಾಲ ಈ ಕೊಡ್ತರು ಎಂಟು ಅವಕಾಶ ಕೊಡೋದು ಒಂದು ಕೊಂಬು ಇರುತ್ತೆ ಅವ್ರಿಗೆ ಭಾರಿ ಗೊತ್ತು ತುಳುತು ವಿಷಯ ಮಸ್ತು ಉಂಟು ಅಂಚಾಲ ಈ ಸಂದರ್ಭಗಳಿಗೆ ಅವಕಾಶ ಮಾಡ್ಕೊಡ್ತೀನ ಮಲಬಾರ್ ಕೊಡಿಸ್ಬಿಟ್ಟ ದಯಾನಂದ ಶೆಟ್ಟರಿಗೆ ಸೊಳ್ಳೆ ಸಂದರ್ಭ ಎಲ್ಲ ಪಾತ್ರ ನಮಸ್ಕಾರ.